ಸೆಲ್ಯೂಟ್. ಗುರುವಿಂದ ಬಂಧುಗಳು, ಗುರುವಿಂದ ದೈವಗಳು, ಗುರುವಿಂದಲಿಹುದು ಪುಣ್ಯವದು. ಜಗಕ್ಕೆಲ್ಲ ಗುರುವಿಂದ ಮುಕ್ತಿ ಸರ್ವಜ್ಞ. ಗುರುವಿಗೆ ಹಿರಿಯರಿಗೆ ಶಿರಬಾಗಿ ಎರಗಿದರೆ ನರಸುರರು ಬಂದು ಶ್ರೀಸಿದು ಕೈಲಾಸ ಕರತಲಾಮಲಕ ಸರ್ವಜ್ಞ. ಗುರು ಹಿರಿಯರೇ, ನಿಮಗೆಲ್ಲರಿಗೂ ವಂದಿಸುತ್ತೇನೆ. ಗುರುವಂದನ ಎಂಬ ಪ್ರಮುಖ ಕಾರ್ಯಕ್ರಮವಿದು. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸುವ ರೆವರೆಂಡ್ ಫಾದರ್ ಡಾಕ್ಟರ್ ಜೆ.ಬಿ. ಸಲ್ಡಾನ ಅತಿಥಿವರಿಯರು ನಮ್ಮ ಜತೆಗೂಡಿ ತಮ್ಮ ಸಭಾಂಗಣದ ಮುಂಭಾಗದಲ್ಲಿ ತಮಗಾಗಿ ಅಮನಿತಿಸಲ್ಪಟ್ಟ ಆಸನಗಳನ್ನು ಈಗಾಗಲೇ ಸ್ವೀಕರಿಸಿದ್ದಾರೆ. ಇಲ್ಲಿ ನೆರೆದ ತಮಗೆಲ್ಲರಿಗೂ ಅದರದ ಸ್ವಾಗತವನ್ನು ಬಯಸುತ್ತೇನೆ. ತಟ್ಟೆಯಲ್ಲಿ ಕರ್ಪೂರ ಮೌನದಲ್ಲಿ ಕರಗುವಂತೆ, ದೀಪದೆದುರಿಗೆ ತಿಮಿರ ಸರಿಯುವಂತೆ ಶಾಂತಿಯಿಂದ ಬದುಕಿ ಕರ್ತವ್ಯವನ್ನು ಮುಗಿಸಬೇಕು. ಪ್ರಕೃತಿ ಎಷ್ಟು ಅದ್ಭುತ ಘಟನೆಗಳನ್ನು ಪ್ರದರ್ಶಿಸುತ್ತದೆ. ಆದರೆ ಅವು ಒಂದು ದಿನವೂ ತಾಮೇಲು ಎಂದು ಹೇಳಿಕೊಂಡಿಲ್ಲ. ಸಂಪತ್ತು, ಹೆಸರು, ಕೀರ್ತಿ ಇವುಗಳನ್ನು ಪಡೆಯುವುದು ಜೀವನವಲ್ಲ. ನಮ್ಮ ಜೀವನವು ಕರ್ಪೂರದಂತೆ ಆಗಲು ಭಗವಂತನಲ್ಲಿ ಭಿನ್ನವಿಸೋಣವೇ. ಅನುಪಮ ಚೇತನ
ಸ್ವಾಗತ ನೃತ್ಯದ ಮೂಲಕ ನಮ್ಮನ್ನೆಲ್ಲ ಸ್ವಾಗತಿಸಲು ಅಣಿಯಾಗಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿನಿಯರು. ಸಖಿ ನೋಡಿ ಸಖಿ ಬಂದಿಹರೆಲ್ಲ ಸಭಾಂಗಣದಿ ನೆರೆದಿಹರು ಸಭಿಕರು ಎಲ್ಲ ಬಾ ಸ್ವಾಗತ ಕೋರುವ ಬಾ ಸುಸ್ವಾಗತ ಬಯಸುವ ಬಾ ಬಾ ಸ್ವಾಗತ ಕೋರುವ ಬಾ ಸುಸ್ವಾಗತ ಬಯಸುವ ಬಾ ಸ್ವಾಗತ 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 ಸುಸ್ವಾಗತ. ನಮ್ಮನು ಹರಸಲು ಮಾತಾ ಪಿತರು ಬಂದಿಹರಿಲ್ಲಿ ಪ್ರತಿಭೆಗೆ ಶ್ಲಾಘನೆ ನೀಡಲು ಅವರು ಸೇರಿಹರಿಲ್ಲಿ ವಿದ್ಯಾ ಮಾತೆಗೆ ನಮನ ಸಲ್ಲಿಪ ಅಭಿಮಾನಿಗಳಿಲ್ಲಿ ಹಾಡಲು ನಲಿಯಲು ಜೊತೆ ಜೊತೆ ನೀಡುವರು ಕಿರಿಯರು ಇಲ್ಲಿ ಬಾರಿ ಸಖಿ ನೋಡಿ ಸಖಿ ಬಂದಿಹರೆಲ್ಲ ಸಭಾಂಗಣದಿ ನೆರೆದಿಹರು ಸಭಿಕರು ಎಲ್ಲ ಬಾ ಸ್ವಾಗತ ಕೋರುವ ಬಾ ಸುಸ್ವಾಗತ ಬಯಸುವ ಬಾ ಬಾ ಸ್ವಾಗತ ಕೋರುವ ಬಾ ಸುಸ್ವಾಗತ ಬಯಸುವ ಬಾ ಸ್ವಾಗತ 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 ಸುಸ್ವಾಗತ. ಇಂದಿನ ಕಾರ್ಯಕ್ಕೆ ಶುಭವನು ಬೇಡುವ ಪರಮಾತ್ಮನಲ್ಲಿ ಸಂತೋಷ ನಲಿವಿ ನಿಮ್ಮ ನಗರಿಗೆದರಿ ಹಾಡಿದೆ ಇಲ್ಲಿ ವಿದ್ಯಾ ಸಂಸ್ಥೆಗೆ ಒಳಿತನು ಬಗೆವ ಸಹೃದಯಿಗಳಲ್ಲಿ ನಗು ನಗುತ್ತಿರಲಿ ವರದಾನ ತುಂಬಿದ ಜೀವನದಲ್ಲಿ ಬಾರಿ ಸಖಿ ನೋಡಿ ಸಖಿ ಬಂದಿಹರೆಲ್ಲ ಸಭಾಂಗಣದಿ ನೆರೆದಿಹರು ಸಭಿಕರು ಎಲ್ಲ ಬಾ ಸ್ವಾಗತ ಕೋರುವ ಬಾ ಸುಸ್ವಾಗತ ಬಯಸುವ ಬಾ ಬಾ ಸ್ವಾಗತ ಕೋರುವ ಬಾ ಸುಸ್ವಾಗತ ಬಯಸುವ ಬಾ ಸ್ವಾಗತ ಸ್ವಾಗತ ಸ್ವಾಗತ
ಅತಿಥಿವರ್ಯರನ್ನು ವೇದಿಕೆಗೆ ಆಹ್ವಾನಿಸುವುದು ಮತ್ತು ಗೌರವಿಸುವುದು ನಡೆದು ಬಂದ ಪ್ರತೀತಿ. ಗಮನಾರ್ಹವಾದ ಈ ಸಭಾಸ್ಥಾನವು ಚಂದ ಕಾಣಿಸಲು ನಿಮ್ಮಿಂದ ಮಾತ್ರ ಸಾಧ್ಯ. ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವ ತೆರೇಸಾ ಟೀಚರ್ ಅವರ ಪತಿಯೊಂದಿಗೆ ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಸುತ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷರಾದ ರೆವರೆಂಡ್ ಫಾದರ್ ಡಾಕ್ಟರ್ JB ಸಲ್ಲಾನ, ಕಾಲೇಜಿನ ಪ್ರಾಂಶುಪಾಲರಾದ ವಂದನೀಯ ಫಾದರ್ ಎಡ್ವಿನ್ ಮಸ್ಕರೇನಸ್, ಮುಖ್ಯ ಅತಿಥಿಯವರಾದ ಪಾಲನಾ ಮಂಡಳಿಯ ಉಪಾಧ್ಯಕ್ಷರಾದ ಶ್ರೀ ಮೆಲ್ವಿನ್ C. ಡಿಸೋಜಾ, ರಕ್ಷಕ ಶಿಕ್ಷಕ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಶ್ರೀಮತಿ ಅಶ್ವಿನಿ, ಆಡಳಿತ ಮಂಡಳಿಯ ಸದಸ್ಯರಾದ ಶ್ರೀ ಮೌರಿಸ್ ಮೊಂತೇರೋ, ಸಮೂಹ ಸಂಸ್ಥೆಗಳ ಎಲ್ಲ ಮುಖ್ಯಸ್ಥರುಗಳು ಇವರೆಲ್ಲರನ್ನು ವೇದಿಕೆಗೆ ಕರೆತರಬೇಕಾಗಿ ಮುಖ್ಯೋಪಾಧ್ಯಾಯಿನಿಯವರಾದ ಸಿಸ್ಟರ್ ಸೆವರಿನ್ ಫೆರ್ನಾಂಡಿಸ್ ರವರಲ್ಲಿ ವಿನಂತಿಸುತ್ತೇನೆ. ಸ್ವಾಗತಿಸಲು ಮುಂದೆ ಬರುತ್ತಿದ್ದಾರೆ ನಮ್ಮ ಶಾಲಾ ಶಿಕ್ಷಕರಾದ ಶ್ರೀ ಜಾಸ್ಲಿನ್ ರವರು. ಅಧ್ಯಕ್ಷರಾಗಿರುವಂತಹ ನಮ್ಮ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಂಚಾಲಕರು, ಈ ಧರ್ಮ ಕೇಂದ್ರದ ಪ್ರಧಾನ ಗುರುಗಳಾದ ವಂದನೀಯ ಫಾದರ್ ಡಾಕ್ಟರ್ JB ಸಲ್ಡಾನರವರು, ಅವರಿಗೆ ಶಿಕ್ಷಣ ಸಂಸ್ಥೆಗಳ ಮೇಲೆ ಅತೀವ ಪ್ರೀತಿ. ಅವರು ಈ ಕ್ಷೇತ್ರಕ್ಕೆ ಬಂದ ನಂತರ ಈ ಸಮೂಹ ಶಿಕ್ಷಣ ಸಂಸ್ಥೆಗಳ ಸರ್ವತೋಮುಖ ಅಭಿವೃದ್ಧಿ ಆಗಿದೆ ಅಂತ ಹೇಳಿದರೆ ಖಂಡಿತವಾಗಿ ತಪ್ಪಾಗಲಾರದು. ಅವರಿಗಿರುವಂಥ ಕಾಳಜಿ ಕೇವಲ ಪ್ರತ್ಯೇಕವಾಗಿ ಹೇಳುವುದಾದರೆ ನಮ್ಮ ಈ ಹೋಲಿ ಏಂಜಲ್ಸ್ ಹಿರಿಯ ಪ್ರಾಥಮಿಕ ಶಾಲಾ ಮೇಲೆ ಅತೀವ ಗೌರವ, ಅತೀವ ಪ್ರೀತಿ. ಯಾಕೆಂತ ಹೇಳಿದರೆ ಈ ಶಾಲೆಯಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮ ಶಾಲಾ ವಿದ್ಯಾರ್ಥಿಗಳು. ನಮ್ಮ ಸಂಸ್ಥೆಯ ಎಲ್ಲ ಅಧ್ಯಾಪಕರ ಜೊತೆಯಲ್ಲಿ ಕೂಡ ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಂಡು ನಮ್ಮನ್ನೆಲ್ಲ ಮಾರ್ಗದರ್ಶಕರಾಗಿರುವಂತಹ ವಂದನೀಯ ಫಾದರ್ ನಿಮಗೆ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಎಲ್ಲರಿಗೂ ಸ್ವಾಗತ ನೀಡಿದ ಸ್ಟಾರ್ ಶಿಕ್ಷಕರಾದ ಶ್ರೀ ಜಾಸ್ಲಿನ್ ರವರಿಗೆ ಧನ್ಯವಾದಗಳು. ನಮ್ಮ ಸ್ವಾಗತವನ್ನು ಸ್ವೀಕರಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು. ವಿದ್ಯಾರ್ಥಿಗಳಿಗೆ ಅವರವರ ಶಿಕ್ಷಕರ ಬಗ್ಗೆ ಹೇಳಲು ಅದೆಷ್ಟಿದೆ. ಅಂತೆಯೇ ತೆರೇಸಾ ಟೀಚರ್ ಅವರ ಅನಿಸಿಕೆಗಳನ್ನು ಹೇಳಲು ಮುಂದೆ ಬರುತ್ತಿದ್ದಾರೆ ತಸ್ಕೀನಾ ಮತ್ತು ಸಂಗಡಿಗರು. ಅಧ್ಯಕ್ಷರೇ ಮತ್ತು ಅತಿಥಿಗಳೇ, ನಿಮಗೆಲ್ಲರಿಗೂ ನನ್ನ ವಂದನೆಗಳು. ನನಗೆ ಕಲಿಸಿದ ಶ್ರೀಮತಿ ತೆರೇಸ್ ಟೀಚರ್ ಅವರು ಉತ್ತಮ ಶಿಕ್ಷಕಿಯಾಗಿದ್ದು ಉತ್ಸಾಹದ ಚಿಲುಮೆ, ಕೆಲಸದಲ್ಲಿ ಅಚ್ಚುಕಟ್ಟುತನ ಹಾಗೂ ಚುರುಕುತನದಿಂದ ತಮ್ಮ ಕೆಲಸಗಳನ್ನು ನಿರ್ವಹಿಸಿದ್ದಾರೆ. ನನಗೆ 2ನೇ ತರಗತಿಯಲ್ಲಿ ಚೆನ್ನಾಗಿ ಪಾಠಗಳನ್ನು ಕಲಿಸಿದ್ದಾರೆ. ಶ್ರೀಮತಿ ತೆರೇಸಾ ಟೀಚರ್ ರವರು ಶಾಲೆಯ ಕೆಲಸ ಮಾತ್ರವಲ್ಲ, ಇತರ ಕೆಲಸಗಳಲ್ಲೂ ಅವರು ಭಾಗಿಯಾಗುತ್ತಿದ್ದರು. ಅವರಲ್ಲಿ ನಾನು ಕಂಡ ಗುಣ ಎಂದರೆ ಅದು ಪ್ರಾರ್ಥನಾ ಗುಣ. ನಮ್ಮ ಮತ್ತು ನಮ್ಮ ಮನೆಯವರ ಅಗತ್ಯಗಳಿಗಾಗಿ ಪ್ರಾರ್ಥನೆ ಮಾಡಲು ಕಲಿಸುತ್ತಿದ್ದರು. ನಮ್ಮ ಶಾಲೆಯ ಏಳಿಗೆಗಾಗಿ ಸದಾ ದುಡಿಯುತ್ತಿರುವ ನಮ್ಮ ಮುಖ್ಯೋಪಾಧ್ಯಾಯಿನಿಯವರಾದ ಸಿಸ್ಟರ್ ಸೆವರಿನ್ ಫೆರ್ನಾಂಡಿಸ್ ಇವರಿಗೂ ತುಂಬರದ ಧನ್ಯವಾದಗಳು. ನಮ್ಮ ತೆರೇಸ್ ಟೀಚರ್ ಆತ್ಮೀಯತೆಯ ಇನ್ನೊಂದು ಮುಖ. ಯಾವಾಗಲೂ ನಮ್ಮೊಂದಿಗೆ ಇದ್ದು ಪ್ರೀತಿಯಿಂದ ಮಾತನಾಡಿಸಿ ನಮಗೆ ಮನೆಯಲ್ಲಿದ್ದ ಅನುಭವವನ್ನು ನೀಡುತ್ತಿದ್ದರು. ನಾವೆಲ್ಲರೂ ನಿಮಗೆ ಶುಭವನ್ನು ಹಾರೈಸುತ್ತೇವೆ ಟೀಚರ್. ಅನಿಸಿಕೆ ವ್ಯಕ್ತಪಡಿಸಿದ ವಿದ್ಯಾರ್ಥಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ಗೌರವಾನ್ವಿತ ಸಹ ಶಿಕ್ಷಕರಾದ ತೆರೇಸಾ ಟೀಚರ್ ನಮ್ಮ ಶಾಲೆಯಲ್ಲಿ 17 ವರ್ಷಗಳಷ್ಟು ದುಡಿದಿರುತ್ತಾರೆ. ಅವರ ಒಡನಾಟ ಸಾಮೀಪ್ಯವನ್ನು ಅನುಭವಿಸಿದವರಿಂದಲೇ ಆಲಿಸೋಣವೇ. ಎಸ್ ಇಟ್ ಈಸ್ ಓವರ್ ಟು ಜಸಿಂತಾ ಟೀಚರ್. ಒಬ್ಬ ಶಿಕ್ಷಕಿ ಮನಪೂರ್ವಕವಾಗಿ ಸೇವೆಗೆ ಸೇರುವುದು ಕೇವಲ ಹಣ ಮಾಡುವ ಉದ್ದೇಶದಿಂದಲ್ಲ, ಬದಲಿಗೆ ವಿದ್ಯಾರ್ಥಿಯು ಮೌಲ್ಯಾಧಾರಿತ ಜೀವನವನ್ನು ನಡೆಸುವಂತೆ ಮಾಡಲು ಹಾಗೂ ಜೀವನದಲ್ಲಿ ಎದುರಾಗುವ ಬದಲಾವಣೆಗಳಿಗೆ ಸ್ಪಂದಿಸುವ ಸಾಮರ್ಥ್ಯವನ್ನು ಪಡೆಯುವಂತೆ ಸಹಕರಿಸಲು ಹಾಗೂ ಗುಣಾತ್ಮಕ ಶಿಕ್ಷಣವನ್ನು ನೀಡಿ ಆತನನ್ನು ಸತ್ಪ್ರಜೆಯನ್ನಾಗಿ ರೂಪಿಸಲು, ಮಕ್ಕಳ ಮಿದುವಾದ ಮನೋಭೂಮಿಕೆಯಲ್ಲಿ ಸುಜ್ಞಾನ ಸುವಿಚಾರಗಳ ಬೀಜವನ್ನು ಬಿತ್ತಿ ತನ್ನ ಅನುಭವದ ಗೊಬ್ಬರವನ್ನಿತ್ತು ಕಾಲಕಾಲಕ್ಕೆ ತನ್ನ ವ್ಯಕ್ತಿತ್ವದ ನೀರನ್ನೊದಗಿಸಿ ಬೆಳೆಯುವ ಮಕ್ಕಳ ಆತ್ಮಶಕ್ತಿಗಳನ್ನೆಲ್ಲ
ಅರಳುವಂತೆ ಮಾಡುವವನೇ ಒಬ್ಬ ನಿಜವಾದ ಶಿಕ್ಷಕ ಎಂದು ಶಿಕ್ಷಣ ತಜ್ಞರು ಹೇಳಿದ್ದಾರೆ. ಎಲ್ಲ ಒಳ್ಳೆಯ ಉತ್ತಮ ಗುಣಗಳ ಸಜ್ಜನಿಕೆಯ ಉತ್ತಮ ಗುಣವನ್ನು ಹೊಂದಿರುವ ಆದರ್ಶ ಶಿಕ್ಷಕಿ ನಮ್ಮ ತೆರೆಸಾ ಟೀಚರ್ ಅವರು. ಹೌದು, ಇಂಥ ಸಾವಿರಾರು ವಿದ್ಯಾರ್ಥಿಗಳನ್ನು ನಮ್ಮ ಸಹ ಶಿಕ್ಷಕಿ ತೆರೆಸಾರವರು ವಿದ್ಯಾರ್ಥಿಗಳನ್ನು ನಮ್ಮ ತೆರೆಸಾ ಟೀಚರ್ ಅವರು ರೂಪಿಸಲು ಸಫಲರಾಗಿದ್ದಾರೆ ಎಂದು ನಾನು ಖಡಾಖಂಡಿತವಾಗಿ ಹೇಳಬಹುದು. 2019-20 ಶೈಕ್ಷಣಿಕ ವರ್ಷದ ಜೂನ್ ತಿಂಗಳಿನಲ್ಲಿ ನಿವೃತ್ತಿ ಹೊಂದಿ ವಿರಾಮದ ಜೀವನ ನಡೆಸಲು ಈಗಾಗಲೇ ಪ್ರಾರಂಭಿಸಿದ ಇವರು ನಮ್ಮೆಲ್ಲ ಶಿಕ್ಷಕರಿಗೆ ಆತ್ಮೀಯರಾಗಿದ್ದಾರೆ. ಶಿಕ್ಷಣವೇ ಶಕ್ತಿ ಎಂಬುದನ್ನರಿತು 1ನೇ ತರಗತಿಯಿಂದ 7ನೇ ತರಗತಿಯವರೆಗೆ ಯಾವ ಪಾಠವನ್ನಾದರೂ ಬೋಧಿಸಲು ಕೊಟ್ಟರೂ ಬೋಧಿಸುವ ಕುಶಲಮತಿ ನಮ್ಮ ತೆರೆಸಾ ಟೀಚರ್ ಅವರು. ನೃತ್ಯ, ಸಂಗೀತ, ಆಟೋಟ ಸ್ಪರ್ಧೆ, ಶೈಕ್ಷಣಿಕ ಪ್ರವಾಸ ಇತ್ಯಾದಿ ಸಹಪಠ್ಯ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಉತ್ಸುಕತೆಯಿಂದ ವಿದ್ಯಾರ್ಥಿಗಳೊಂದಿಗೆ ಪಾಲ್ಗೊಳ್ಳುತ್ತಿದ್ದರು. ಶಾಲಾ ಕಚೇರಿ ಕೆಲಸ, ತರಗತಿ ಶಿಸ್ತು, ಸ್ವಚ್ಛತೆ, ಅಕ್ಷರ ದಾಸೋಹದ ಮೇಲ್ವಿಚಾರಣೆ ಹೀಗೆ ಅವರಿಗೆ ನೀಡಿದ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಪರಿಪೂರ್ಣವಾಗಿ ನಿಭಾಯಿಸಿ ಎಲ್ಲರಿಂದ ಶಹಬಾಸ್ಗಿರಿ ಪಡೆಯುವ ಉತ್ತಮ ಶಿಕ್ಷಕಿ ಎಂದು ಹೇಳಲು ಹೆಮ್ಮೆ ಪಡುತ್ತೇನೆ. ಮೃದು ಸ್ವಭಾವದ ತೆರೆಸ್ ಟೀಚರ್ ಯಾರೊಂದಿಗೂ ಮುನಿಸಿಕೊಂಡಿದ್ದೇ ಇಲ್ಲ. ಎಲ್ಲರ ಕಷ್ಟ ಸುಖಗಳಿಗೆ ಸ್ಪಂದಿಸುವಲ್ಲಿ ತಮ್ಮಿಂದಾದ ತನು ಮನ ಧನ ಸಹಕಾರವನ್ನಿತ್ತು ಶಿಕ್ಷಕಿ ನಮ್ಮ ತೆರೆಸಾ ಟೀಚರ್ ಅವರು. ಶಾಲೆಯ ಅಭಿವೃದ್ಧಿಗಾಗಿ ಹಮ್ಮಿಕೊಳ್ಳುವ ಕೆಲಸ ಕಾರ್ಯಗಳನ್ನು ತಮ್ಮ ಸ್ವಂತ ಮನೆಯ ಕೆಲಸ ಎಂದು ತಿಳಿದು ಅದರ ಯಶಸ್ವಿಗಾಗಿ ಶ್ರಮಿಸುವ ಉದಾರ ಮನೋಭಾವ ಅವರದು. ಇವರ 37 ವರ್ಷಗಳ ಸೇವಾವಧಿಯಲ್ಲಿ ನಾನು ಕಂಡಂತೆ ನಿಷ್ಠೆಯಿಂದ, ನಿಸ್ವಾರ್ಥತೆಯಿಂದ, ನಿರ್ವಂಚನೆಯಿಂದ ಕೂಡಿದ ಶಿಕ್ಷಕಿಯಾಗಿ ದುಡಿದಿದ್ದಾರೆ ಎಂದು ಹೇಳಲು ಸಂತೋಷಪಡುತ್ತೇನೆ. ಜಾತಿ, ಮತ, ಬಡವ ಶ್ರೀಮಂತ, ಅಂದ ಚಂದ ಕುರುಪಿ ಎಂದು ಮಕ್ಕಳನ್ನು ಭೇದ ಭಾವ ಮಾಡದೆ ತಮಗೆ ತಿಳಿದುದನ್ನು ಬೋಧಿಸುತ್ತಿದ್ದರು. ಮಕ್ಕಳ ಮನವನ್ನು ಮುಟ್ಟಿ ತಟ್ಟಿ ಅವರ ಒಲವನ್ನು ಗಳಿಸುತ್ತಿದ್ದರು. ಇಂತಹ ಆದರ್ಶ ಶಿಕ್ಷಕಿಯ ಬಗ್ಗೆ ನನಗೆ ಮಾತನಾಡಲು ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯವೇ ಸರಿ. ಟೀಚರ್, ನಿಮ್ಮ ನಿವೃತ್ತಿ ಜೀವನವು ಸುಖ, ನೆಮ್ಮದಿ, ಶಾಂತಿಯಿಂದ ನೆರವೇರಲಿ ಎಂದು ಹಾರೈಸುತ್ತೇನೆ. ಜೆಸಿಂಟಾ ಟೀಚರ್, ನಿಮಗೆ ಈಗ ಮುಖ್ಯೋಪಾಧ್ಯಾಯಿನಿಯವರಿಂದ ಸನ್ಮಾನ ಪತ್ರ ವಾಚನ. ಶ್ರೀಮತಿ ತೆರೆಸಾ ಡಿಸೋಜಾ ಇವರ 37 ವರ್ಷಗಳ ಸಾರ್ಥಕ ಸೇವೆಗೆ ಕೃತಜ್ಞತಾಪೂರ್ವಕವಾಗಿ ಅರ್ಪಿಸುವ ಸನ್ಮಾನ ಪತ್ರ. ಮಾನ್ಯರೇ, ಮಂಗಳೂರು ಮಹಾನಗರ ಪಾಲಿಕೆಯ ಬಜಾಲು ಎನೆಲ್ಮಾರ್ ಎಂಬ ಪ್ರದೇಶದಲ್ಲಿ ವಾಸಿಸುತ್ತಿರುವ ದಿವಂಗತ ಶ್ರೀಮಾನ್ ಫೆಲಿಕ್ಸ್ ಡಿಸೋಜಾ ಮತ್ತು ಶ್ರೀಮತಿ ಝೀಟಾ ಡಿಸೋಜಾ ಈ ದಂಪತಿಯ 4 ಮಂದಿ ಮಕ್ಕಳಲ್ಲಿ ಪ್ರಥಮ ಸುಪುತ್ರಿಯಾಗಿ ದಿನಾಂಕ 18/6/1959 ಜನನ. ಪ್ರಾಥಮಿಕ ಶಿಕ್ಷಣವನ್ನು ಸಂತ ಜೋಸೆಫರ ಹಿರಿಯ ಪ್ರಾಥಮಿಕ ಶಾಲೆ ಬಜಾಲು ಮತ್ತು ಪ್ರೌಢ ಶಿಕ್ಷಣವನ್ನು ಹಾಗೂ ಶಿಕ್ಷಕ ತರಬೇತಿಯನ್ನು ಕಪಿತಾನಿಯೋ ಸಂಸ್ಥೆ ಮಂಗಳೂರು ಇಲ್ಲಿ ಪಡೆದು 1982ರಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದ ಶಾಲೆಯಲ್ಲಿಯೇ ಶಿಕ್ಷಕ ವೃತ್ತಿಯನ್ನು ಆರಂಭಿಸಿದ್ದೀರಿ. ನಂತರ 2002 ಜೂನ್ 1ರಿಂದ ನಮ್ಮ ಅನುದಾನಿತ ಹೋಲಿ ಏಂಜಲ್ಸ್ ಹಿರಿಯ ಪ್ರಾಥಮಿಕ ಶಾಲೆಗೆ ವರ್ಗಾವಣೆ ಹೊಂದಿದ್ದೀರಿ. 2 ಶಾಲೆಗಳಲ್ಲಿ ಸುಮಾರು 37 ವರ್ಷಗಳ ಕಾಲ ನಿಸ್ವಾರ್ಥ ಸೇವೆ ಸಲ್ಲಿಸಿದ ತಮ್ಮನ್ನು ಈ ಸುಸಂದರ್ಭದಲ್ಲಿ ಸನ್ಮಾನಿಸಲು ಹಾಗೂ ತಮ್ಮ ಸೇವಾ ಮನೋಭಾವಕ್ಕೆ ಕೃತಜ್ಞತೆಯನ್ನು ಅರ್ಪಿಸಲು ನಮಗೆ ಅತೀವ ಹೆಮ್ಮೆ ಎನಿಸುತ್ತದೆ. 1982ರಲ್ಲಿ ಶ್ರೀಮಾನ್ ಹೆನ್ರಿ ಜೋಸೆಫ್ ಡಿಸೋಜಾ ಇವರೊಡನೆ ದಾಂಪತ್ಯ ಜೀವನವನ್ನು ಪ್ರಾರಂಭಿಸಿದ ತಾವು
ತಮ್ಮ ಕುಟುಂಬದಲ್ಲಿ ಆದರ್ಶ ಪತ್ನಿಯಾಗಿ ಇಬ್ಬರು ಹೆಣ್ಣು ಮಕ್ಕಳ ಮಮತೆಯ ಮಾತೆಯಾಗಿ ಆತ್ಮೀಯತೆ ಪಡೆದುಕೊಂಡ ತಾವು ಸಹೋದ್ಯೋಗಿಗಳಲ್ಲೂ ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಂಡಿದ್ದೀರಿ. ನಮ್ಮ ಈ ಸಂಸ್ಥೆಯಲ್ಲಿ 17 ವರ್ಷಗಳ ಶಿಕ್ಷಕ ವೃತ್ತಿ ಜೀವನದಲ್ಲಿ ಅಪಾರ ನಿಸ್ವಾರ್ಥಿ ವಿದ್ಯಾರ್ಥಿ ವೃಂದ ಹಾಗೂ ಶಿಕ್ಷಕ ಬಳಗವನ್ನು ಪಡೆದಿದ್ದೀರಿ. ನಿಮ್ಮ ಸರಳ ಜೀವನ ನಮಗೆ ತುಂಬ ಮೆಚ್ಚುಗೆಯಾಗಿದೆ. ತಾವು ಮಕ್ಕಳೊಡನೆ ಮಕ್ಕಳಾಗಿ ಬೆರೆತು ಮಕ್ಕಳಲ್ಲಿ ಜ್ಞಾನ ದೀಪವನ್ನು ಬೆಳಗಿಸಿದ ರೀತಿ ನಿಜಕ್ಕೂ ಶ್ಲಾಘನೀಯ. ನಮ್ಮ ಈ ಸಂಸ್ಥೆಗೆ ಭೂಷಣಪ್ರಾಯರಾಗಿ ಕಾಯ ವಾಚ ಮನಸ್ಸ ಉತ್ಸಾಹದಿಂದ ತಾವು ನೀಡಿದ ಸೇವೆ ನಮಗೆಲ್ಲ ಅನುಕರಣೀಯವಾದುದು. ನೂರಾರು ಬಾಳ ಜ್ಯೋತಿಗಳನ್ನು ಬೆಳಗಿಸಿದ ತಮ್ಮ ನಿವೃತ್ತಿ ಜೀವನ ಪ್ರಕಾಶಿಸಲಿ. ಆಯುರಾರೋಗ್ಯ ಸುಖ ಶಾಂತಿ ನೆಮ್ಮದಿ ನಿಮ್ಮದಾಗಲಿ. ದಯಾಮಯನಾದ ಭಗವಂತನ ಕೃಪೆ ಸದಾ ತಮ್ಮ ಕುಟುಂಬದ ಮೇಲಿರಲಿ ಎಂದು ನಾವೆಲ್ಲರೂ ತುಂಬು ಹೃದಯದಿಂದ ಹಾರೈಸುತ್ತಾ ಈ ಸನ್ಮಾನ ಪತ್ರವನ್ನು ಪ್ರೀತಿಪೂರ್ವಕವಾಗಿ ತಮಗರ್ಪಿಸುತ್ತಿದ್ದೇವೆ. ಸದಾ ಶುಭ ಹಾರೈಸುವ ನಿಮ್ಮೊಲವಿನ ಜೊತೆ ಕಾರ್ಯದರ್ಶಿ, ಮುಖ್ಯ ಶಿಕ್ಷಕಿ, ಶಿಕ್ಷಕ ವೃಂದ ಮತ್ತು ವಿದ್ಯಾರ್ಥಿ ಬಳಗ, ಅನುದಾನಿತ ಹೋಲಿ ಏಂಜಲ್ಸ್ ಹಿರಿಯ ಪ್ರಾಥಮಿಕ ಶಾಲೆ ಪೆರ್ಮನ್ನೂರು. ಕೆಸರಳಿದ್ದರೂ ತಾವರೆಯು ರವಿಯ ಕಿರಣಕ್ಕೆ ವಿಜೃಂಭಿಸುವಂತೆ ಮನುಜತೆಯು ಸಾರ್ಥಕವಾಗಲು ಗುರಿಬೇಕು. ಮಾನವನಲ್ಲಿ ದೈವತ್ವವನ್ನು, ಭೂಮಿಯಲ್ಲಿ ಸ್ವರ್ಗವನ್ನು ಕಾಣುತ್ತಾ ಪರಹಿತಕ್ಕಾಗಿ ಕರ್ತವ್ಯಪರರಾಗಬೇಕು. ಕೃತಜ್ಞತಾ ಮನೋಭಾವದಿಂದ ಅರ್ಪಿಸುವ ಈ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತೇನೆ. ಅಧ್ಯಕ್ಷರು ಈ ಕಾರ್ಯಕ್ರಮವನ್ನು ನೆರವೇರಿಸಬೇಕಾಗಿ ವಿನಂತಿಸುತ್ತೇನೆ. ಎಲ್ಲ ಗಣ್ಯರು ಸಹಕರಿಸಲು ವಿನಂತಿಸುತ್ತೇನೆ. ತರಗತಿವಾರು ತೆರೆದ ಟೀಚರ್ ಅವರನ್ನು ಹೂಕೊಟ್ಟು ಅಭಿನಂದಿಸಬೇಕಾಗಿ ವಿನಂತಿ.
ಆನಿಸೆಯಾಗಿ ದುಡಿದ ತೆರೆದ ಟೀಚರ್ ಅವರ ಮಾತುಗಳನ್ನು ನಾವೆಲ್ಲರೂ ಆಲಿಸೋಣವೇ? ನಾನು ನನ್ನ ವೃತ್ತಿ ಜೀವನವನ್ನು ಜೂನ್ 1, 1982 ಬಜಾಲು ಸಂತ ಜೋಸೆಫರ ಹಿರಿಯ ಪ್ರಾಥಮಿಕ ಶಾಲೆಯ ಸಂಚಾಲಕರವರಾದ ಪೂಜ್ಯನೀಯ ಫಾದರ್ ಸೈಮನ್ ರವರ ಅಪೇಕ್ಷೆಯಂತೆ ಕರ್ತವ್ಯಕ್ಕೆ ಸೇರಿ 20 ವರ್ಷದ ಸೇವೆಯನ್ನು ಯಶಸ್ವಿಯಾಗಿ ಪೂರೈಸಿ ತದನಂತರ ಜೂನ್ 2002ರಲ್ಲಿ ಹೋಲಿ ಏಂಜಲ್ಸ್ ಹಿರಿಯ ಪ್ರಾಥಮಿಕ ಶಾಲೆಗೆ ವರ್ಗಾವಣೆಗೊಂಡು ಸಂಚಾಲಕರ ಹಾಗೂ ಮುಖ್ಯೋಪಾಧ್ಯಾಯಿನಿಯವರ ಸಹಕಾರ ಹಾಗೂ ಪ್ರೋತ್ಸಾಹದಿಂದ 17 ವರ್ಷ ಉತ್ತಮವಾಗಿ ಕಾರ್ಯನಿರ್ವಹಿಸಿ ಈಗ ನಿವೃತ್ತಿಯಾಗಲು ಹೆಮ್ಮೆ ಅನಿಸುತ್ತಿದೆ. ವೃತ್ತಿ ಶಿಕ್ಷಣವನ್ನು ಪೂರೈಸಿದ ಬಳಿಕ 2 ವರ್ಷ ಮಿಲಾಗ್ರಿಸ್ನಲ್ಲಿ ಟೈಲರಿಂಗ್ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿ ಬಜಾಲು ಸಂತ ಜೋಸೆಫರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೇವೆ ಸಲ್ಲಿಸುವ ಅವಕಾಶ ಒದಗಿ ಬಂದಾಗ ನನಗೆ ತುಂಬು ಹೃದಯದ ಸಹಕಾರ ನೀಡಿ ಪ್ರೋತ್ಸಾಹಿಸಿದವರು ಬಜಾಲು ಶಾಲೆಯ ಸಂಚಾಲಕರಾದ ದಿವಂಗತ ಫಾದರ್ ಸೈಮನ್, ದಿವಂಗತ ಫಾದರ್ ಬೆನೆಡಿಕ್ಟ್ ರೇಗೋ, ಫಾದರ್ ರಿಚರ್ಡ್ ಸಲ್ಡಾನಾ, ಫಾದರ್ ಹೆನ್ರಿ ಡಿಸೋಜಾ, ಫಾದರ್ ಫ್ರಾನ್ಸಿಸ್ ಲೂಯಿಸ್. ಇವರಿಗೆ ನಾನು ಮುಖ್ಯೋಪಾಧ್ಯಾಯಿನಿಯರಾದ ಶ್ರೀಮತಿ ಮೇರಿ ವಾಸ್, ದಿವಂಗತ ಸಿಸ್ಟರ್ ಮರ್ಸಿಯಾ, ಸಿಸ್ಟರ್ ಫಿಡೇಲಿಯಾ, ಸಿಸ್ಟರ್ ರೋಸ್ಲಿನ್ ಇವರೆಲ್ಲರಿಗೂ ನಾನು ಹೃದಯಾಂತರಾಳದಿಂದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಅವರ ಸಹಕಾರ ಹಾಗೂ ಪ್ರೀತಿಯನ್ನು ಸದಾ ನೆನಪಿಸುತ್ತಾ ತುಂಬ ಹೃದಯದಿಂದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ವರ್ಗಾವಣೆಗೊಂಡ ಬಳಿಕ ಫಾದರ್ ಪೀಟರ್ ಸೆರಾವೋ, ದಿವಂಗತ ಫಾದರ್ ಥಾಮಸ್ ಡಿಸೋಜಾ ಹಾಗೂ ಪ್ರಸ್ತುತ ಸಂಚಾಲಕರವರಾದ ಡಾಕ್ಟರ್ ಜೆ ಬಿ ಸಲ್ಡಾನಾ ಇವರ ಮಾರ್ಗದರ್ಶನ ಹಾಗೂ ಸಹಕಾರವನ್ನು ಸ್ಮರಿಸುತ್ತಾ ಇವರಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅಲ್ಲದೆ ಮುಖ್ಯೋಪಾಧ್ಯಾಯಿನಿಯರಾದ ದಿವಂಗತ ಸಿಸ್ಟರ್ ಸ್ಟೆಲ್ಲಾ ಪಾಯ್ಸ್ ಹಾಗೂ ಪ್ರಸ್ತುತ ಸಿಸ್ಟರ್ ಸೆವರಿನ್ ಫೆರ್ನಾಂಡಿಸ್ ರವರ ಸಹಕಾರ ಹಾಗೂ ಪ್ರೋತ್ಸಾಹಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ನನ್ನೊಂದಿಗೆ ಸೇವೆಯನ್ನು ಸಲ್ಲಿಸುತ್ತಿರುವ ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರಿಗೆ ಅವರ ಸೇವೆ, ಸಹಕಾರ, ಪ್ರೋತ್ಸಾಹ, ಪ್ರೀತಿ, ಬಾಂಧವ್ಯಕ್ಕೆ ನಾನು ಚಿರಋಣಿಯಾಗಿದ್ದು ಧನ್ಯವಾದವನ್ನು ಅರ್ಪಿಸುತ್ತೇನೆ. ಈ ನನ್ನ ಸೇವಾ ಅವಧಿಯನ್ನು ಪೂರೈಸಲು ಸಹಕರಿಸಿದ ಕಥೋಲಿಕ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನನ್ನ ಅನಂತಾನಂತ ವಂದನೆಗಳು. ಈ ಸಮಯದಲ್ಲಿ ನಾನು ಸಂತ ಸೆಬಾಸ್ಟಿಯನ್ ಚರ್ಚಿನ ಪಾಲನಾ ಮಂಡಳಿಯ ಉಪಾಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಮಂಡಳಿಯ ಸರ್ವ ಸದಸ್ಯರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ಸಂತ ಸೆಬಾಸ್ಟಿಯನ್ ಸಂಸ್ಥೆಯ ಎಲ್ಲ ಶಿಕ್ಷಣ ಸಂಸ್ಥೆಗಳ ಪ್ರಾಂಶುಪಾಲರಿಗೆ, ಮುಖ್ಯ ಶಿಕ್ಷಕರಿಗೆ, ಶಿಕ್ಷಕರು ಹಾಗೂ ಶಿಕ್ಷಕೇತರ ಬಂಧುಗಳಿಗೆ, ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷೆ ಹಾಗೂ ಎಲ್ಲ ಸದಸ್ಯರಿಗೆ ನನ್ನ ಅನಂತಾನಂತ ಧನ್ಯವಾದಗಳು. ಬೆಥೆಲ್ ಕಾನ್ವೆಂಟಿನ ಎಲ್ಲ ಧರ್ಮ ಭಗಿನಿಯರಿಗೂ ವಂದನೆಗಳು. ಪ್ರೀತಿಯ ಮುದ್ದು ಮಕ್ಕಳೇ, ನೀವು ಚೆನ್ನಾಗಿ ಕಲಿತು ಉತ್ತಮ ಗುಣನಡತೆಯೊಂದಿಗೆ ಆಟ ಪಾಠಗಳಲ್ಲಿ ಉತ್ತಮ ಸಾಧನೆ ಮಾಡಿ ಶಾಲೆಯ ಕೀರ್ತಿಯನ್ನು ಬೆಳಗಿಸಿರಿ ಎಂದು ನಾನು ನಿಮಗೆಲ್ಲರಿಗೂ ಶುಭ ಹಾರೈಸುತ್ತೇನೆ. ಇಂದಿನ ಈ ಕಾರ್ಯಕ್ರಮವನ್ನು ಆಯೋಜಿಸಿ ನನ್ನನ್ನು ಸನ್ಮಾನಿಸಿದ ಶಾಲಾ ಸಂಚಾಲಕರು, ಮುಖ್ಯೋಪಾಧ್ಯಾಯಿನಿ ಹಾಗೂ ಸಹ ಶಿಕ್ಷಕ ವರ್ಗದವರಿಗೂ ಕೃತಜ್ಞತೆಗಳನ್ನು ಹೃತ್ಪೂರ್ವಕವಾಗಿ ಸಲ್ಲಿಸುತ್ತೇನೆ. ನನ್ನ ಈ ಅನಿಸಿಕೆಗಳನ್ನು ತಾಳ್ಮೆಯಿಂದ ಆಲಿಸಿದ ತಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮ ಹಾಕುತ್ತೇನೆ. ನಮ್ಮ ಶಾಲಾ ಶಿಕ್ಷಕರು 1ನೇ ತರಗತಿಯವರಿಗೆ ಸಮವಸ್ತ್ರವನ್ನು ನೀಡಲು ಇಚ್ಛಿಸುತ್ತಾರೆ. ಈ ಸಮವಸ್ತ್ರ ವಿತರಣೆಯನ್ನು ತೆರೇಸಾ ಟೀಚರ್ನವರು ನೀಡಬೇಕಾಗಿ ವಿನಂತಿ.
ವಿದ್ಯಾರ್ಥಿಯಾಗಿರುವರು ಶ್ರೀ ಸುನಿಲ್ ಕ್ರಾಸ್ತಾರ್ ಅವರು. ಇವರು ಸೈಂಟ್ ಝೇವಿಯರ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಅಸೈಗೋಲಿ ಇಲ್ಲಿ ಪ್ರಸ್ತುತವಾಗಿ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸರ್, ತಾವು ತೆರಸೆ ಟೀಚರ್ ಅವರ ಬಗ್ಗೆ ಮಾತುಗಳನ್ನು ಆಡಬೇಕಾಗಿ ವಿನಂತಿ. ಮನೆಯೇ ಮೊದಲ ಪಾಠಶಾಲೆ, ತಂದೆಯೇ ತಾಯಿಯೇ ಮೊದಲ ಗುರು. ಈ ವಾಕ್ಯವನ್ನು, ಈ ಮಾತನ್ನು ನಾವು ಕೇಳಿದ್ದೇವೆ. ಇದನ್ನೇ ಮುಂದುವರಿಸಿ ಹೇಳುವುದಾದರೆ, ವಿದ್ಯಾರ್ಥಿಗಳಿಗೆ ಶಾಲೆಯೇ ಎರಡನೇ ಮನೆ, ಗುರುವೇ ಎರಡನೇ ತಾಯಿ. ಈ ಮಾತು ಖಂಡಿತವಾಗಿಯೂ ಟ್ರೀಸರ್ ಟೀಚರ್ ಅವರಿಗೆ ಅವರಲ್ಲಿ ಅಕ್ಷರಶಃ ಸತ್ಯ. ನಾನು ಅವರ ಹಳೆ ವಿದ್ಯಾರ್ಥಿಯಾಗಿ ಈ ಅನುಭವವನ್ನು ಪಡೆದಿದ್ದೇನೆ. ಅವರು ನಮಗೆ ತಾಯಿಯಾಗಿ ಅಕ್ಕರೆಯಿಂದ ಕಲಿಸಿದ್ದಾರೆ. 37 ವರ್ಷ ಅವರು ಕಲಿಸಿದ್ದಾರೆ. ನನ್ನಂಥ ಎಷ್ಟೋ ವಿದ್ಯಾರ್ಥಿಗಳಿಗೆ ಅವರು ಕಲಿಸಿದ್ದಾರೆ. ಇಲ್ಲಿರುವಂತಹ ವಿದ್ಯಾರ್ಥಿಗಳು ಸಹ ಖಂಡಿತ ಈ ಮಾತನ್ನು ಒಪ್ಪಿಕೊಳ್ತಾರೆ. 37 ವರ್ಷದಲ್ಲಿ ಅವರು ಖಂಡಿತವಾಗಿ ಯಾರಿಗೂ ಸಹ ಒಂದು ಪೆಟ್ಟು ಸಹ ಕೊಟ್ಟಿರಲಿಕ್ಕಿಲ್ಲ. ಕೊಟ್ಟಿದ್ದೀರಾ? ತಾಯಿ ಅಂತ ಹೇಳಿದ ನಂತರ ಪೆಟ್ಟು ಕೊಡದೆ ಖಂಡಿತವಾಗಿಯೂ ಸಹ ಬುದ್ಧಿ ಕಲಿಸುವುದಿಲ್ಲ. ತಾಯಿಯಾಗಿ ಅಂದರೆ ಯಾವ ರೀತಿ ತಾಯಿ ಕಲಿಸ್ತಾರೆ ಆ ರೀತಿಯಾಗಿ ಅವರು ನಮಗೆ ವಿದ್ಯೆ ಬುದ್ಧಿ ನೀಡಿದ್ದಾರೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಈ ಮಾತಿನಂತೆ ನಿಜವಾಗಿಯೂ ಸಹ ನಾವು ನಮ್ಮ ಗುರುಗಳಿಗೆ ಯಾವ ತನಕ ಪೂಜ್ಯ ಭಾವನೆ ನೋಡುವುದಿಲ್ಲವೋ ಆ ತನಕ ನಮಗೆ ಮುಕ್ತಿ ಸಿಗಲಾರದು. ನಿಜವಾಗಿಯೂ ಸಹ ನಮ್ಮ ಶಿಕ್ಷಕರಿಗೆ ನಾವು ಋಣಿಯಾಗಿದ್ದೇವೆ. ಯಾಕಂದರೆ ಚಿಕ್ಕಂದಿನಿಂದಲೂ ಸಹ ನಮ್ಮ ಅವಗುಣಗಳನ್ನು ತಿದ್ದಿ ನಮಗೆ ಸುಗುಣಗಳನ್ನು ಕಲಿಸಿ ಸನ್ಮಾರ್ಗದಲ್ಲಿ ನಮಗೆ ನಡೆಸಿ ಪ್ರಜ್ಞಾವಂತ ಪ್ರಜೆಯಾಗಿ ಮಾಡಿದಂತಹ ರೂಪುಗೊಳಿಸಿದಂತಹ ನಮ್ಮ ಶಿಕ್ಷಕರಿಗೆ, ನನ್ನ ಶಿಕ್ಷಕರಿಗೆ ನಾನು ಅನಂತನಂತ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತೇನೆ. ನಾವು ಶಾಲೆಯಲ್ಲಿ ಕಲಿಬೇಕಾದರೆ ಅವರು ನಮಗೆ ವಿದ್ಯೆ ಬುದ್ಧಿ ಜ್ಞಾನವನ್ನು ಮಾತ್ರ ನೀಡಿದ್ದಲ್ಲ, ನಮಗೆ ನಾವು ಆಟೋಟ ಚಟುವಟಿಕೆಗಳಲ್ಲಿ ನಮ್ಮ ಮಾನಸಿಕ ಜ್ಞಾನಗಳನ್ನು, ನಮ್ಮ ಮಾನಸಿಕ ಚಿಂತನೆಯನ್ನು ಬೆಳೆಸಿ ಅದನ್ನು ದೃಢಗೊಳಿಸಿದ್ದಾರೆ. ಶಾಲೆಯಲ್ಲಿ ಸ್ಪರ್ಧೆಗಳಿರುವಾಗ, ವಾರ್ಷಿಕೋತ್ಸವ ಇರುವಾಗ ಮುಖ್ಯವಾಗಿ ನನಗೆ ನೆನಪಾಗುವುದು ನಮ್ಮ ಟೀಚರ್ರವರು ಹಲವಾರು ಆ ವಿದ್ಯಾರ್ಥಿಗಳಲ್ಲಿ ನಮ್ಮ ಪ್ರತಿಭೆಗಳನ್ನು ಗುರುತಿಸಿ ನಮಗೆ ವೇದಿಕೆಯಲ್ಲಿ ಬರುವಂತೆ ಮಾಡಿದ್ದಾರೆ. ನಮ್ಮ ಭಯವನ್ನು ದೂರ ಮಾಡಿದ್ದಾರೆ. ಇವತ್ತು ನಾನು ಇಂಥ ಒಂದು ವ್ಯಕ್ತಿ ಆಗಬೇಕಾದರೆ ಅದಕ್ಕೆ ಟ್ರೀಸರ್ ಟೀಚರ್ ಅವರ ಕಾರಣ. ಶಾಲೆಯಲ್ಲಿ ನಮಗೆ ಅಭ್ಯಾಸ ಮಾಡಲಿಕ್ಕೆ ಸಮಯ ಸಿಕ್ಕದಿರುವಾಗ ಮನೆಗೆ ಕರೆದುಕೊಂಡು ಹೋಗಿ ಪ್ರಾಕ್ಟೀಸ್ ಮಾಡಿದ ಸಹ ಉಂಟು. ಅವರು ನಿಜವಾಗಿ ಸಹ ನಮಗೆ ಅಷ್ಟು ನಮ್ಮನ್ನು ಮುತುವರ್ಜಿಯಿಂದ ನಮಗೆ ಕಲಿಸಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ. ಇಂಥ ಉತ್ತಮ ಶಿಕ್ಷಕರಿಗೆ ನಾನು ಮನದಾಳದಿಂದ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಉತ್ತಮ ಶಿಕ್ಷಕಿಯ ಜೊತೆಗೆ ಅವರು ಶಿಸ್ತನ ಶಿಕ್ಷಕಿಯೂ ಹೌದು. ನಾನು ಸಹ ಈಗ ಒಂದು ಶಿಕ್ಷಕನಾದ್ದರಿಂದ 2011 ಜನಗಣತಿ ಮಾಡಿದ್ದೆ. ಅದೆಷ್ಟು ಕಷ್ಟ, ಎಷ್ಟು ಕ್ಲಿಷ್ಟ ಅಂತ ನನಗೆ ಗೊತ್ತು. ಇಲ್ಲಿನ ಹಲವಾರು ಶಿಕ್ಷಕರು ಜನಗಣತಿ ಕಾರ್ಯವನ್ನು ಮಾಡಿದ್ದಾರೆ. ಎಷ್ಟು ಕಷ್ಟಕರವಾಗಿದೆ ಅಂತ ಹೇಳಿ ಎಲ್ಲ ಶಿಕ್ಷಕರಿಗೆ ಗೊತ್ತು. 2001ನೇ ಸಾಲಿನ ಜನಗಣತಿಯ ಕಾರ್ಯದಲ್ಲಿ ನಮ್ಮ ಟ್ರೀಸರ್ ಟೀಚರ್ರವರಿಗೆ ರಾಷ್ಟ್ರಪತಿ ಪುರಸ್ಕಾರ ಲಭಿಸಿದೆ. ಇದು ಅವರಿಗೆ ನಿಭಾಯಿಸಿದ ಜವಾಬ್ದಾರಿ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಾರೆ ಎಂಬುದಕ್ಕೆ ಸಾಕ್ಷಿ. ನಿಜವಾಗಿ ಟೀಚರ್ ನಿಮಗೆ ಹ್ಯಾಟ್ಸ್ ಆಫ್. ಉತ್ತಮ ಶಿಕ್ಷಕಿ, ಶಿಸ್ತಿನ ಶಿಕ್ಷಕಿ, ಇದರ ಜೊತೆಗೆ ಅವರಲ್ಲಿ ಇನ್ನೂ ಸಹ ಕೆಲವು ಟ್ಯಾಲೆಂಟ್ಸ್ಗಳಿವೆ, ಗುಣಗಳಿವೆ. ನಾನು ಅವರದೇ ಊರಿನವರಾದ್ದರಿಂದ ನಮ್ಮ ದೇವಾಲಯದ ಯುವಕ ಸಂಘದಲ್ಲಿ ನಾವು 1998ರ ಈಚೆಗೆ 7 ವರ್ಷದಲ್ಲಿ 7 ದೊಡ್ಡ ತುಳು ನಾಟಕಗಳನ್ನು ಆಡಿ ತೋರಿಸಿದ್ದೆವು. ಆವಾಗ ಸ್ತ್ರೀ ಪಾತ್ರವನ್ನು ಗಂಡಸರೇ ಮಾಡುವುದು. ಆದರೆ ನಾನು ಟೀಚರನ್ನು ಒತ್ತಾಯ ಮಾಡಿದ್ದಾಗ, ಫೋರ್ಸ್ ಮಾಡಿದ, ಟೀಚರ್ ನೀವು ನಮ್ಮಲ್ಲಿ ಆ್ಯಕ್ಟರ್ ಆಗಿ ಭಾಗವಹಿಸಬೇಕು ಹೇಳುವಾಗ 7 ವರ್ಷ ಅವರು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಮೊದಲು ಫಸ್ಟ್ ಒತ್ತಾಯಕ್ಕೆ ಸೇರಿದ್ದು, ಮತ್ತೆ 7 ವರ್ಷ ಸಹ ಮಾಡಿದ್ದಾರೆ. ಆ ರೀತಿಯಾಗಿ ನಾನು ಮೊದಲು ಬಾರಿಗೆ ವೇದಿಕೆ ಹೋದದ್ದು ನಾಟಕದಲ್ಲಿ. ಅದರ ಜೊತೆಗೆ ಟೀಚರೊಟ್ಟಿಗೆ ನನ್ನ ಶಿಕ್ಷಕಿಯೊಂದಿಗೆ ನಾನು ಸಹ ನಟನೆ ಮಾಡಿದಂಥ ಅವಕಾಶಕ್ಕಿದ್ದು ನನ್ನ ಭಾಗ್ಯ. ಈ ತನಕ ಸಹ ನಾವು ಅದನ್ನು ನೆನಪಾಟಿಕೊಳ್ತೇವೆ. ಟೀಚರ್ ನೀವು ನಿಜವಾಗಿ ಸಹ ಉತ್ತಮ ನಟಿಯೂ ಸಹ ಹೌದು. 7 ವರ್ಷ ಅವರು ನಾಟಕಗಳಲ್ಲಿ ಆ ಪಾತ್ರ ಮಾಡಿದ್ದಾರೆ.
ಅದಲ್ಲದೆ ನಾನು ಕಾರ್ಯಕ್ರಮ ನಿರೂಪಿಸಬೇಕಾದ್ರೆ ಒಂದು ಕಾರ್ಯಕ್ರಮದಲ್ಲಿ ಟೀಚರ್ ಅವರು ಟೋಸ್ಟ್ ಮಾಸ್ಟರ್ ಆಗಿದ್ದರು. ಅವತ್ತು ನನಗೆ ಅವರ ಬಗ್ಗೆ ಹೇಳಿದ ಮಾತು ನೆನಪುಂಟು. ಬಜಾಲ್ ದೇವಾಲಯದ ಗಾಯನ ಮಂಡಳಿಯಲ್ಲಿ ಅವರು ಸದಸ್ಯರಾಗಿದ್ದರು. ಟೀಚರ್, ನೀವು ಸಿಂಗ್ ಮಾಡ್ತಿರಲ್ಲ, ಕಾಯರ್ ಹಾಡ್ತಿರಲ್ಲ, ಎಷ್ಟು ವರ್ಷದಿಂದ ಸಿಂಗ್ ಮಾಡ್ತೀರಾ? ನಾನು ಹುಟ್ಟೋದ್ರಿಂದ ಮುಂಚೆನೇ ಅವರು ಶುರು ಮಾಡಿದ್ರಂತೆ. ಈಗ 45 ವರ್ಷ ಆಯಿತು. ಬಜಾಲ್ನ ದೇವಾಲಯದ ಗಾಯನ ಮಂಡಳಿಯಲ್ಲಿ 45 ವರ್ಷದಿಂದ ಸತತವಾಗಿ ಅವರು ಕಾಯರ್ ಮಾಡ್ತಿದ್ದಾರೆ. ಇದು ಅವರ ನಿಷ್ಠೆಗೆ ಸಾಕ್ಷಿ. ನಿಷ್ಠಾವಂತ ಒಂದು ಸಂಘದಲ್ಲಿ 45 ವರ್ಷದಿಂದ ಸೇವೆ ಸಲ್ಲಿಸುವುದೆಂದರೆ ಅದು ಇಲ್ಲಿ ಶಿಕ್ಷಕನಾಗಿ 37 ವರ್ಷ ಆದರೆ ಅವರು ಮದುವೆಗಿಂತ ಮುಂಚೆಲೇ ಸೇರಿದ್ದಾರೆ ಅಲ್ವ ಟೀಚರ್? ನಿಜವಾಗಿ ಸಹ ಅವರಿಗೆ ಧನ್ಯವಾದಗಳು ನಾನು ಮತ್ತು ಶಬಾಷ್ಯನ್ನು ಹೇಳ್ತೇನೆ. ನೆಮ್ಮದಿಯ ನಾಳೆಗಾಗಿ ಇಂದೇ ನಾವು ಒಳಿತಿನ ಹಲವನ್ನು ಮಾಡಬೇಕು. ಯಾವಾಗಲೂ ಸಕಾರಾತ್ಮಕವಾಗಿ ಚಿಂತಿಸುವ, ಒಳಗನ್ನು ಬೇಕು ಎಂಬ ಚಿಂತಕರಾಗಿರುವ ನಮ್ಮ ಪೂಜ್ಯ ಸಂಚಾಲಕರಿಂದ ಅಧ್ಯಕ್ಷೀಯ ನುಡಿಗಳು. 37 ವರ್ಷಗಳ ಸೇವೆ ಸಲ್ಲಿಸಿ ನಿವೃತ್ತ ಜೀವನದ ಕಡೆಗೆ ಮುಂದಕ್ಕೆ ಹೋಗುವಾಗ ನಮಗೆ ಹಿರಿಯರಿಂದ ಆಶೀರ್ವಾದ ಸಿಕ್ಕಿದರೆ ಅವರಂತೆ ಜೀವನದಲ್ಲಿ ಮುನ್ನಡೆಯಲು ಖಂಡಿತವಾಗಿ ಒಂದು ಹೊಸ ಪ್ರೇರಣೆ ಸಿಗುತ್ತದೆ, ನಮ್ಮ ಚೇತನ ಸಿಗುತ್ತದೆ, ನಮಗೆ ನಮ್ಮ ಶಕ್ತಿ ಸಿಗುತ್ತದೆ. ಆ ಹಿರಿಯರ ಆಶೀರ್ವಾದವನ್ನು ಖಂಡಿತವಾಗಿಯೂ ನಾವು ಇವತ್ತು ಕೇಳಲೇಬೇಕು. ಆದುದರಿಂದ ನೀವು ಮಕ್ಕಳು ಈ ಸಮಾರಂಭ ಕೊನೆಗೊಳ್ಳುವಾಗ ಅವರನ್ನು ಭೇಟಿ ಮಾಡಿ ಅವರಲ್ಲಿ ಆಶೀರ್ವಾದ ಕೇಳಿ ಮುಂದಕ್ಕೆ ಸಾಗಬೇಕೆಂತ ನಾನು ನಿಮ್ಮಲ್ಲಿ ಖಂಡಿತವಾಗಿ ಕೇಳಿಕೊಳ್ಳುತ್ತೇನೆ. ತೆರೇಸಾ ಟೀಚರ್ ಅವರ ಬಗ್ಗೆ ನಾನು ಹೇಳುವುದಾದರೆ ಕಳೆದ ಸುಮಾರು 6 ವರ್ಷಗಳಿಂದ ನನಗೆ ಅವರ ಪರಿಚಯವಿದೆ. ಅವರ ಸುಗುಣಗಳ ಬಗ್ಗೆ ಮಾತಾಡುವಾಗ ಅವರ ಶಕ್ತಿ ಏನೆಂದರೆ ತೆರೆಯ ಮರೆಯಲ್ಲಿ ಸೇವೆಗೈಯುವುದು. ತಾನು ಮುಂದಕ್ಕೆ ಹೋಗಿ ಎಲ್ಲರಿಗಿಂತ ಜಾಸ್ತಿ ಬಲ ಇರುವವಳು ಅಂತ ಹೇಳುವುದಲ್ಲ, ಬದಲಾಗಿ ಇತರರನ್ನು ಮುಂದಕ್ಕೆ ಹೋಗಲು ಪ್ರೇರಣೆ ಕೊಡುವಂತಹ ಒಂದು ಟೀಚರ್. ಎಲ್ಲೇ ಏನೇ ಕೆಲಸವಿರಲಿ ಅದನ್ನು ಅವರಾಗಿ ನೋಡಿ ಆಯಾ ಸಂದರ್ಭಕ್ಕೆ ಸರಿಯಾಗಿ ಬಹಳಷ್ಟು ಸೂಕ್ತವಾದ ರೀತಿಯಲ್ಲಿ ಸೇವೆಗೈದ ನಮ್ಮ ಟೀಚರ್. ನಮ್ಮ ಈ ಶಿಕ್ಷಣ ಸಂಸ್ಥೆಯಲ್ಲಿ ಕೇವಲ ಹೋಲಿ ಏಂಜಲ್ಸ್ ಶಾಲೆ ಮಾತ್ರವಲ್ಲ, ಸಮೂಹ ಸಂಸ್ಥೆಗಳಲ್ಲಿ 150ಕ್ಕೂ ಮಿಕ್ಕಿ ಅಧ್ಯಾಪಕ ವೃಂದದವರಿದ್ದಾರೆ. ಅವರೆಲ್ಲರೊಡನೆ ಬೆರೆತು ಎಲ್ಲರನ್ನು ಹುರಿದುಂಬಿಸ್ತಾ ಎಲ್ಲರಿಗೂ ಪ್ರೇರಣೆ ನೀಡುತ್ತಾ ಸೇವೆಗೈದ ಒಬ್ಬ ಟೀಚರ್ ನಮ್ಮಿಂದ ಅವರು ವಿದಾಯಕೂಟದ ಮೂಲಕ ಇಲ್ಲಿಂದ ಅವರ ಮುಂದಿನ ಜೀವಕ್ಕೆ ಕಾಲಿಡುವಾಗ ಆ ಭಗವಂತ ಅವರನ್ನು ಆಶೀರ್ವದಿಸಲಿ ಎಂಬುದೇ ನನ್ನ ಹಾರೈಕೆ ಆಗಿದೆ. ವಿಶೇಷವಾಗಿ ಅವರದ್ದು ಮೃದು ಸ್ವಭಾವ. ಯಾವಾಗಲೂ ಅವರು ಜೋರು ಮಾಡಿದ್ದನ್ನು ನಾನು ಕೇಳಿಲ್ಲ, ನಾನು ನೋಡಿಲ್ಲ. ಆದರೆ ಸಂಘಟನಾ ಶಕ್ತಿ ಇದ್ದು ಎಲ್ಲೆಲ್ಲ ತನ್ನ ಸೇವೆ ಬೇಕು ಅಲ್ಲಿ ಸೇವೆ ಸಲ್ಲಿಸಿ ಅವರು ಮಕ್ಕಳೊಡನೆ ಅದೇ ರೀತಿ ಅಧ್ಯಾಪಕ ವೃಂದದವರೊಡನೆ ಬಹಳಷ್ಟು ಪ್ರೀತಿಯ ಚಲನವನ್ನು ಇಟ್ಟುಕೊಂಡವರು, ಅವರ ಪ್ರಶಂಸೆಗೆ ಪಾತ್ರರಾದವರು. ತೆರೇಸಾ ಟೀಚರ್ ಅವರೇ, ಈ ವಿದಾಯಕೂಟದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳುತ್ತಿರುವ ಈ ಸಂದರ್ಭದಲ್ಲಿ ನೆರೆದಿರುವ ಮಕ್ಕಳ ಪರವಾಗಿ, ಇಲ್ಲಿ ನೆರೆದಿರುವ ಪೋಷಕರ ಪರವಾಗಿ, ಶಿಕ್ಷಕ ರಕ್ಷಕ ಸಂಘದ ಪರವಾಗಿ, ನಮ್ಮ ಅಧ್ಯಾಪಕ ವೃಂದದವರ ಪರವಾಗಿ, ನಮ್ಮ ಆಡಳಿತ ಮಂಡಳಿಯ ಪರವಾಗಿ, ಇಲ್ಲಿ ಇರುವ ಎಲ್ಲ ನಮ್ಮ ಸಮೂಹ ಸಂಸ್ಥೆಗಳ ಮುಖ್ಯಸ್ಥರು, ಅದೇ ರೀತಿ ನಮ್ಮ ಆಡಳಿತ ಮಂಡಳಿಯ ಸದಸ್ಯರು, ನಮ್ಮ ಚರ್ಚಿನ ಪರವಾಗಿ ನಾವು ನಿಮಗೆ ವಿದಾಯಕೂಟದಲ್ಲಿ ಶುಭವನ್ನು ಕೋರುತ್ತೇವೆ. ಭಗವಂತನ ಆಶೀರ್ವಾದ ನಿಮ್ಮ ಮೇಲಿರಲಿ. ನಿಮ್ಮ ಕುಟುಂಬಸ್ಥರ ಎಲ್ಲರೊಡನೆ ನಿಮ್ಮ ಜೀವನ ಸುಖಮಯವಾಗಲಿ, ನಿಮ್ಮ ನಿವೃತ್ತ ಜೀವನ ಅರ್ಥಭರಿತವಾಗಲಿ. ಕೊಟ್ಟಿದ್ದು ತನಗೆ ಬಚ್ಚಿಟ್ಟದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತನ ಬೇಡ, ಮುಂದಕ್ಕೆ ಕಟ್ಟಿಯುವುದು ಬುದ್ಧಿ ಸರ್ವಜ್ಞ. ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಕರ್ತರನ್ನು ನೆನೆದು ಉಪಕಾರ ಸ್ಮರಣೆ ಮಾಡಲು ಮುಂದೆ ಬರುತ್ತಿದ್ದಾರೆ ನಮ್ಮ ಶಾಲಾ ಸಹ ಶಿಕ್ಷಕಿಯಾದ ಶ್ರೀಮತಿ ಎಡ್ನಾ ಟೀಚರ್ನವರು. ಯಾವುದೇ ಕಾರ್ಯಕ್ರಮಕ್ಕೆ ಮುಕ್ತಾಯ ಎಂಬುದಿದೆ. ಆ ಮುಕ್ತಾಯದ ಹಂತವೇ ಧನ್ಯವಾದ ಸಮರ್ಪಣೆ. ನಮ್ಮ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ನಿವೃತ್ತಿ ಶಿಕ್ಷಕಿಗೆ ಸನ್ಮಾನಿಸಿದ ವಂದನೆಯ ಫಾದರ್ JB ಸಲ್ಡಾನ ಇವರಿಗೆ ತುಂಬು ಹೃದಯದ ಕೃತಜ್ಞತೆಗಳು. ಒಳಿತಾಗಲಿ. ಸರ್ವೇ ಜನ ಸುಖಿನೋ ಭವಂತು. ದೈಹಿಕ ಶಿಕ್ಷಕರ ನಿರ್ದೇಶನಂತೆ ತಮ್ಮ ತಮ್ಮ ತರಗತಿಗೆ ತೆರಳುವುದು. ये इश्क जो फितूर है मैं